ಇದ್ದಲ ಖಳಕಂಹದಾನವಯ್ಯ ಮತ್ತೆ ಮತ್ತೆ ಹೀನನತಿ ದುರುಳನು ಪಾತಕಿಯು ದುಷ್ಕರ್ಮಿವೆನರಿಸಿ ರಾಜ ಮಂದಿರದಿ ಕಂಹಾಸುರನೆಂದುಕೊಂಡಿದ್ದೆ. ಏನು ಹೊರಟು ಬಂದ ಕಾರ್ಯ? ಮತನವನದೊಳಗೆ ಕಳ್ಳಗಣ ಹೊತ್ತಿನಲ್ಲಿ ಚಿತ್ತದಲ್ಲಿ ಪೂರ್ವಿಜರ ನೆನೆಯುತ್ತ ಬಿತ್ತರಿಸಿದ ಒತ್ತಿನಲ್ಲಿ ಸಭೆಗೈದು ತನ್ನಯ ಚಿತ್ತದಲ್ಲಿ ನೆನೆಯುತ್ತ ಮತ್ತನಾವನದೊಳಗೆ ಖಳಗಣದೊತ್ತಿನಲ್ಲಿ ಸಭೆಗೈದು ಪ್ರಪಂಚದಲ್ಲೇ ಯಾವುದೋ ಇಲ್ಲ ಎಂಬುದು ಪರಮ ಸತ್ಯವನ್ನು ತಿಳಿದು ವ್ಯವಹರಿಸುವವನು ನಾನು ಕಂಭದಾನವ. ಇಷ್ಟು ಹೇಳಿಸಿಕೊಳ್ಳಬೇಕು ಅಂತಾದ್ರೆ ನನ್ನ ಅವಿಚ್ಛಾಂತವಾಗಿರುವಂತಹ ಪರಿಶ್ರಮವೇ ಹೌದು. ಪ್ರಪಂಚದಲ್ಲೊಬ್ಬ ಮಾನ್ಯನಾಗಿ ಮಾನ್ಯತೆಯ ಮನ್ನಣೆಯ ಮಳೆಯನ್ನು ಏರಿ ಬದುಕಬೇಕು ಎನ್ನುವ ಕಾರಣಕ್ಕಾಗಿ ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡೆ. ಹೇಳಿ ಕೇಳಿ ಗೊಂಡಾರಣ್ಯವಿದು ಕೋಲಬಲವೆಂಬುದೇ ಪ್ರಸಿದ್ಧಿಗೆ ಪಡೆದಿತ್ತು. ಆದರೆ ನಾನು ಅದನ್ನೇ ಪಟ್ಟಣವನ್ನಾಗಿ ಪರಿವರ್ತಿಸಿದೆ. ಕೋಲಾಪುರ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದೆ. ಇಲ್ಲಿಗೆ ಅಧಿಪತಿಯಾಗಿ ಅಸಂಖ್ಯಾತ ದಾನವರಿಗೆ, ರಾಕ್ಷಸರಿಗೆ, ದೈತ್ಯರಿಗೆ ನಾಯಕರಾಗಿ ಮೆರೆಯುತ್ತಾ ಇದ್ದೇನೆ. ಸಂತೋಷ ಯಾರದು? ಬಂದಿರೇ ನೀವು ಹುಂಡ ಪುಂಡರು ಕಂದಿದಾನನ ಏತಗಿಂದಿನಿ ಚಂದದಿಂದ ಬೇಳುದೆನ್ನುವುದನೆಲ್ಲರ ನೀವು ಸಂಗೀತಾಭ್ಯಾಸ ಅಳುವುದ ನಗಾಡುವುದ ನನಗೆ ಅರ್ಥವಾಗುವುದಿಲ್ಲ. ಆಧಾರ ಸ್ತಂಭಗಳಾಗಿದ್ದವರು ನೀವು ಇಂದು ತಲೆಯನ್ನು ತಗ್ಗಿಸಿ ಕಣ್ಣೀರನ್ನು ಸುರಿಸುತ್ತ ಗೋಳ ಎಂದು ಆಡುತ್ತಾ ಇದ್ದೀರಿ. ಯಾರು ಸತ್ತದಕ್ಕೆ ನೀವು ಅಳುವುದು? ಮತ್ತೆ ನಿಮಗೆ ಬಂದದಾದಂತ ಕಷ್ಟವಾದರೂ ಏನು? ಕಮ್ಮದಾನವನಾಳಿಕೆಯಲ್ಲಿ ಸಾಮಾನ್ಯ ರಾಕ್ಷಸನಿಗೂ ಬರಬಾರದು ಕಷ್ಟ. ಅಂತಲ್ಲಿ ನನ್ನ ಭುಜಗಳಂತೆ ಇರುವ
ಮುಖದಲ್ಲಿರುವಂತ ಕಣ್ಣುಗಳಲ್ಲಿರುವ ನೀವು ಅಳುತ್ತಿರುವುದು ನೋಡುವುದಕ್ಕೆ ಅಸಾಧ್ಯ. ನನಗೆ ಏನಾಯಿತು ನಿಮಗೆ? ಏನ ಪೇಳಲಿ ಬಂದದು ಗುಡವ ಸಾನುರಾಗದಿ ಮುನಿಗಳೆಲ್ಲರ ಪ್ರಾಣ ತೆಗೆಯುವುದ ಮೆರವ ಸಮಯದಿ ಬಂದ ನಿಂದ್ರ. ಏನು ಉಂಡಪ್ಪ ನಿಮ್ಮ ಅಪ್ಪಣೆಯಂತೆ ಋಷಿ ಮುನಿಗಳ ಸಗುವಂತಹ ಪಕ್ಕವನ್ನು ಹಾಳೆಸುವುದಕ್ಕಾಗಿ ಹೋದವರು ನಾವು. ಅವರನ್ನು ಪೀಡಿಸಿದೆವು, ಒಳ್ಳೆಯದಾಯ್ತು. ಮುನಿ ಸತ್ಯರನ್ನು ಎಳೆದಾಡಿದೆವು. ನಮ್ಮ ಕ್ರೌರ್ಯಕ್ಕೆ ಬೆದರಿದ ಅವರು ಒಂದು ಸತ್ಯವನ್ನು ಹೇಳಿದರು. ಏನು? ಅವರೆಲ್ಲರಿಗೂ ಒಬ್ಬ ಗುರು ಇದ್ದಾನಂತೆ. ಮುನಿಗಳಿಗ? ಹೌದೌದು, ಬ್ರಾಹ್ಮಣರಿಗೆ. ಕಾಲ ಮುನಿಯಂತೆ. ಇಲ್ಲಿ ನಮ್ಮ ಪ್ರದೇಶದಲ್ಲಿ ಕಾಲವನದಲ್ಲಿಯೇ ಇರುವುದಂತೆ. ಅಲ್ಲಿಯೇ ಇದ್ದಾನ? ಏನು ಮಾಡಿದ್ರಿ ನೀವು? ಅವನನ್ನು ಕಾಣುವುದಕ್ಕಾಗಿ ಹೋದೆವು. ಹೌದಾ? ಮಾತನಾಡುವುದಿಲ್ಲ, ಮತ್ತೆ ಮಣ 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 ಹೇಳ್ತಾರೆ. ಪಾಪ ಬಾಯಿ ಬಾರದೆ ಇರಬಹುದು. ಮಂತ್ರ ಹೇಳುವುದು. ಮಂತ್ರವ? ಏಳು ಏಳು ಅಂತ ಎಳೆದಾಡಿದೆವು. ಮತ್ತೆ ಬಾಯಿ ಬಿಡುವುದಿಲ್ಲ ಅಂತ ಹೇಳಿ ಅವ ಮಂತ್ರ ಹೇಳುದು ಕೇಳ್ತದೆ, ನಮ್ಮ ಹತ್ರ ಮಾತನಾಡುವುದಿಲ್ಲ. ಹಾಗೆ. ಹೌದು, ಎಳೆದಾಡಿದೆವು. ಆವಾಗ ಪ್ರತ್ಯಕ್ಷ ಯಾರು? ದೇವತೆಗಳು ಅಲ್ಲಿಗ ಬಂದ್ರು. ನಮ್ಮ ಆಡಳಿತಕ್ಕೆ ಒಳಪಟ್ಟಿರುವಂತಹ ಪ್ರದೇಶವದು. ಅಲ್ಲಿ ಆ ದೇವತೆಗಳಿಗೆ ಏನು ಕಾರ್ಯಭಾರ ಕೇಳಬೇಕಿತ್ತು ನೀವು. ನಾವು ಕೋಲಮುನಿಯನ್ನು ಪೀಡಿಸಿದ ಕಾರಣದಿಂದಲೇ ಅವರು ಇಳಿದು ಬಂದು ನಮ್ಮನ್ನು ಪಡೆದು ಯಾರು ದೇವತೆಗಳ ಕೇಳುವುದಕ್ಕೆ ಸಮ ಇಲ್ಲದೆ ಹೋಯಿತು. ಈಗ ನೀವೇನು ಪ್ರತಿಕ್ರಿಯೆ ಮಾಡಲಿಲ್ವೇ? ಬಿಡ್ತೇವ? ನಾವು ಇರುವರು, ಅವರು ಅಸಂಖ್ಯಾತರು. ಹೌದು. ನಮಗೆ ಕೈ ಎತ್ತುವುದಕ್ಕೆ 43 ಕೋಟಿ ದೇವತೆಗಳೆಲ್ಲ ಒಂದಾಗಿ ಬಂದ್ರ ನಿಮಗೆ ಹೊಡೆದ್ರ ತೊಂದರೆ ಇಲ್ಲ. ನಿಮಗಾದದ್ದು ನಿಮಗೆ ಹೊಡೆದದ್ದಲ್ಲ, ಅದು ನನಗೆ ಹೊಡೆದ. ಆದ್ರೆ ನೋವಾದದ್ದು ನಮಗೆ ಅಲ್ವ? ಇರಲಿ ಬಿಡು, ನನ್ನ ಹೆಸರು ಹೇಳಿ ಶಮನ ಮಾಡಿಕೊಳ್ಳಿ. ಆದ್ರೆ ತೊಂದರೆ ಇಲ್ಲ. ಯಾರಲ್ಲಿ ಪಂಡಿತರಿದ್ದಾರೆ, ವೈದ್ಯರು ಅವರು ಇವತ್ತು ಇದ್ದಾರೆ. ಹೋಗಿ ಸುಷ್ಟು ಎಲ್ಲ ವ್ಯವಸ್ಥೆಯನ್ನು ಹೇಳಿದ್ದೇನೆ. ಹೋಗಿ ಹೋಗಿ ಔಷಧೋಪಚಾರವನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯಿರಿ. 4 ದಿನ ವಿಶ್ರಾಂತಿ ನಮಗೆ ಬೇಕು. 4 ದಿನ ಅಲ್ಲ, ತುಂಬ ದಿವಸ ಮಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಕರೆಯುವಾಗ ಬಂದ್ರೆ ಸಾಕು. ಯಾರು ಯಾರು ಮನದಂದೆಮ್ಮಯ್ಯ ಪುರೆಯನ್ನು ಸೋಲಿಸಿ ಪುಂಡರಿಗೆ ಅನ್ಯಾಯ. ಆ ದೇವತೆಗಳಿದ್ದ ಆ ಜನ್ಮಶತ್ರುಗಳು ದೇವತೆಗಳು ನಾನಾಗಿ ಅವರಿಗೆ ಏನು ಅನ್ಯಾಯ ಮಾಡದೇ ಇದ್ರು ನನ್ನ ಕಾರ್ಯಕ್ಷೇತ್ರಕ್ಕೆ ಬಂದು ನಮ್ಮವರನ್ನು ಕೆಣಕುವುದರ ಮೂಲಕ ನನ್ನನ್ನು ಕೆಣಕುತ್ತಾರೆ. ನನ್ನ ಮೂಗನ್ನೇ ಕೊಯ್ದು ಕನ್ನಡಿಯನ್ನು ತೋರಿಸ್ತಾರೆ ಅಂತಾದರೆ ಅವರಿಗೊಂದು ಸರಿಯಾದಂತಹ ಮದ್ದರೆಯಬೇಕಾದ್ದು ನನ್ನ ಕರ್ತವ್ಯ. ಯಾರಲ್ಲಿ ಮಂತ್ರಿಗಳು, ಸೇನಾಧಿಪತಿಗಳು, ಸೇನಾನಿಗಳು ಸಿದ್ಧವಾಗಿ ಗುರುವರ್ಯ ಶುಭವಾಗಲಿ. ನಿರೀಕ್ಷಿತವಾಗಿ ಬಂದಿದ್ದೀರಿ. ಹೌದಪ್ಪ. ಸಕಲ ಸೇನಾ ಬಲವನ್ನು ಕೂಡಿಕೊಂಡು ಹೊರಟ ಸಂದರ್ಭ. ತಾವು ಯಾಕೆ ಬಂದಿದ್ರಿ? ಅದುವೇ ಅರ್ಥ ಆಗ್ಲಿಲ್ಲ. ಕ್ರೋಧಾಭರಿತನಾಗಿದ್ದಿ, ಶಸ್ತ್ರಾಸ್ತ್ರವನ್ನೆಲ್ಲ ಹಿಡಿದುಕೊಂಡಿದ್ದಿ, ಹೊರಟು ನಿಂತಿದ್ದೀಯಲ್ಲ, ಏನಕ್ಕಯ್ಯ? ದೇವತೆಗಳನ್ನು ಸಾಧನೆ ಮಾಡಿದ್ರು ಇಂದ್ರ ಪದವಿಯನ್ನು ಏರಬೇಕು ಎನ್ನುವ ತೀರ್ಮಾನದಿಂದ ಹೊರಟಿದ್ದೇನೆ. ಆಶೀರ್ವಾದ ಮಾಡಿ. ಒಂದು ಮಾತು ಏನು? ಕೇಳಯ್ಯ ಧನುಜ ಸಾಗರ ಪೂರ್ಣ ಶಶಿಯೇ, ಧನುಜ ಸಾಗರ ಪೂರ್ಣ ಶಶಿಯೇ, ತಾಳು ತಾಳಿಲು ಸ್ವಲ್ಪ ನಿಲು ದೈತ್ಯಪತಿಯೇ, ತಾಳು ತಾಳಿಲು ಸ್ವಲ್ಪ ನಿಲು ದೈತ್ಯಪತಿಯೇ, ಪೂರ್ಣ ಶಶಿಯೇ, ಸೋಲಿಸಲಮರರ ಸುಲಭವೇ ಮಗನೇ, ಪೇಳಲೆ ನವರ ವೈಭವದ ನಿಲಯನೇ.
ತನುಜ ಸಾಗರ ಪೂರ್ಣ ಶಶಿಯೇ ತಾಳು ತಾಳಲು ಸ್ವಲ್ಪ ನಿಲು ದೈತ್ಯ ಪತಿಯೇ ಗಂಗಾ ತಿಲಕ ಸ್ವಲ್ಪ ತಾಳು ತಾಳು. ಯಾಕೆ ಸ್ವಾಮಿ? ನನ್ನ ಎರಡು ಮಾತುಗಳನ್ನು ಸ್ವಲ್ಪ ಲಕ್ಷ್ಯವಿಟ್ಟು ನೀನು ಕೇಳಬೇಕು. ಏನು ಸ್ವಾಮಿ? ನೀನೇನು ಸಾಮಾನ್ಯದವನೇ ಹೇಳು. ನಮ್ಮ ರಾಕ್ಷಸ ಕುಲ ಸಾಗರಕ್ಕೆ ಶಶಿಯಂತೆ ಆರಾಧಿಸುತ್ತಾ ಇರುವವ, ಒಂದು ಕಾಲದಲ್ಲಿ ನೆಲೆಯೂ ಬೆಲೆಯೂ ಇಲ್ಲದಂತ ನಮ್ಮ ಕುಲವನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೊಂದು ನೆಲೆಯನ್ನು ಬೆಲೆಯನ್ನು ಕಲ್ಪಿಸಿ ನಿನ್ನ ಯೋಗ್ಯತೆ ಏನು ಎನ್ನುವ ಹಾಗೆ ಲೋಕಮುಖಕ್ಕೆ ಪಸರಿಸಿದವ. ಸತ್ಯ. ನಮ್ಮವರಿಗೆ ಆದಂತಹ ಅನ್ಯಾಯ ಖಂಡಿಸಬೇಕಾದದ್ದು, ಪ್ರತಿಕಾರ ಮಾಡಬೇಕಾದದ್ದು ನಮ್ಮದಾದಂತಹ ಕರ್ತವ್ಯ. ನಿಜ, ಸರಿ. ಅದರಲ್ಲಿಯೂ ನಿಮ್ಮ ಪರಮ ಶಿಷ್ಯರ. ಹೌದು. ಹಾಗಂತ ನೀನು ಯೋಚಿಸಬೇಕಾದದ್ದು ಅದಲ್ಲ. ಏನು? ನಿನ್ನಲ್ಲಿ ಜನಬಲ ಉಂಟು, ಧನಬಲ ಉಂಟು, ಹಾಗಂತ ಎದುರಿಸುವುದಕ್ಕೆ ಹೋಗುವುದು ಯಾರನ್ನು ಎನ್ನುವ ಹಾಗೆ ಸ್ವಲ್ಪ ಯೋಚಿಸಬೇಕಾಗುತ್ತದೆ. ದೇವತೆಗಳು. ಹೌದಪ್ಪ, ದೇವತೆಗಳನ್ನು ಎದುರಿಸುವುದಕ್ಕೆ ಹೋಗುತ್ತೀ ಎನ್ನುವಂತಹ ಕಾರಣದಿಂದಾಗಿಯೇ ನಾನು ಬಂದು ತಡೆದದ್ದು. ಅವುಗಳಲ್ಲೇನಿದೆ? ಯಾಕೆ ಗೊತ್ತಾ? ನಮ್ಮಲ್ಲಿರುವಂತಹ ದೇಹಬಲ ಅವರಲ್ಲಿ ಹಾಗಲ್ಲ. ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಉದಿಸಿ ಬಂದಂತಹ ಅಮೃತವನ್ನು ಕುಡಿದು ಅಮರತ್ವವನ್ನು ಸಂಪಾದಿಸಿಕೊಂಡವರಿದ್ದಾರೆ. ಕುಡಿದಿದ್ದಾರೆ. ಹೌದಲ್ಲ? ಏನು ಮಾಡೋಣ? ನಾನು ಪ್ರಯತ್ನ ಪಟ್ಟಿದ್ದೇನೆ ಕುಡಿಯುವುದಕ್ಕೆ, ಸಿಕ್ಕಲಿಲ್ಲ. ಅದೇ ವಿಷಯ ಇರುವುದಲ್ಲಿ ನಿಮ್ಮ ಅನುಗ್ರಹದಿಂದ ಇನ್ನಾದರೂ ಸಿಕ್ಕೀತು ಎನ್ನುವ ನಿರೀಕ್ಷೆ ಯಾರು ನೋಡುವ ನಿರೀಕ್ಷೆಯಲ್ಲಿರುವ ಹಾಗಲ್ಲ. ಅಂತವರನ್ನು ಎದುರಿಸುವುದಕ್ಕೆ ಹೋದ್ರೆ ಏನಾದರೂ ಒಂದು ಮಾಡಿ ಏನೋ ಕುತಂತ್ರವನ್ನು ಮಾಡಿ ನಮಗೆ ಸೋಲು ಆಗೋ ಹಾಗೆ ಮಾಡುವುದಕ್ಕೆ ಅವರು ಸಿದ್ಧವೇ. ಹೌದೇ? ಹಾಗಾಗಿ ಈಗ ಇರುವಂತಹ ಬಲದ ಜೊತೆಗೆ ಇನ್ನಷ್ಟು ಬಲವನ್ನು ಸಂಪಾದಿಸಿಕೊಂಡಿಂತಾದ್ರೆ ನಿನಗೆ ಅವರನ್ನು ಜಯಿಸುವುದಕ್ಕೆ ಸಾಧ್ಯ. ಇನ್ನು ಬಲ ಸಂಪಾದನೆ ಮಾಡಬೇಕು ಅಂತಾದ್ರೆ ನಾನೇನು ಮಾಡಬೇಕು? ಒಂದು ಕೆಲಸ ಮಾಡಬೇಕು. ಅದರಿಂದ ನೀನು ಭೈರವಿಯ ಯಾಗದಲ್ಲಿ ಪದುಳವಾದಿಗ ವರಗಳ ಕೇಳು ಸರ್ವ. ಅದರಿಂದ ನೀನು ಭೈರವಿಯ ಯಾಗದಲ್ಲಿ ಇಲ್ಲದನ್ನು ಸಂಪಾದಿಸಿಕೊಳ್ಳಬೇಕಾದದ್ದೇ ನಮ್ಮದಾದಂತಹ ಹೊಣೆಗಾರಿಕೆ ಈಗ ಇರುವುದು. ನೋಡು, ಜನಬಲ ದೇಹಬಲ ಇದ್ದರೇನು, ದೈವ ಬಲ ಒಂದು ಇರಬೇಕು. ಆವ ಬಲವಿಲ್ಲ ದೊಡಂ. ಹೌದು, ದೈವ ಬಲವಿಲ್ಲ ದೊಡೆ. ದೈವ ಬಲ ಎನ್ನುವುದಂತೂ ಉಂಟು, ಮುಖ್ಯ. ಆದರೆ ಇದ್ದದ್ದಕ್ಕಿಂತಲೂ ಇಮ್ಮಡಿ ನಾವು ಸಂಪಾದಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಅಂತಹ ಬಲ ಬರಬೇಕಿದ್ರೆ ಭೈರವಿ ಯಾಗವನ್ನು ಮಾಡಬೇಕು. ಭೈರವಿಯನ್ನು ಪ್ರತ್ಯಕ್ಷೀಕರಿಸಬೇಕು. ಭೈರವಿಯನ್ನು ಪ್ರತ್ಯಕ್ಷೀಕರಿಸಿ ಬೇಕಾದಂತಹ ವರಗಳನ್ನು ನೀನು ಪಡೆದೆ ಅಂತ ಆದ್ರೆ ಆಮೇಲೆ ನಿನ್ನನ್ನು ಸೋಲಿಸುವವರು ಪ್ರಪಂಚದಲ್ಲಿ ಯಾರೂ ಇರುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಬಲ ಇಮ್ಮಡಿ ಆಗಬೇಕಾ, ಮೊದಲಾಗಿ ನೀನು ಭೈರವಿಯ ಯಾಗವನ್ನು ಪ್ರಾರಂಭಿಸಬೇಕು. ಭೈರವಿ ದೇವಿಯನ್ನು ಆರಾಧನೆ ಮಾಡಬೇಕು, ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಅದರ ವಿಧಾನ ನಾನು ತಿಳಿಯದೇ ಹೋಗಿದ್ದೇನೆ. ನೀವೆಲ್ಲಿಯಾದರೂ ದಾರಿಯನ್ನು ತೋರಿಸ್ತೀರಿ, ಸರಿಯಾದಂತಹ ವಿಧಾನವನ್ನು ಹೇಳಿಕೊಡ್ತೀರಿ ಅಂತ ಆದ್ರೆ ಖಂಡಿತವಾಗಿಯೂ ನಾನು ಅನುಸರಿಸ್ತೇನೆ. ಯೋಚಿಸುವಂತ ಅಗತ್ಯವಿಲ್ಲ. ಎಲ್ಲಿ ಮಾಡುವುದು, ಹೇಗೆ ಮಾಡುವುದು, ಸ್ಥಾನದಲ್ಲಿ ನಾನಿಲ್ವಾ? ಹೌದು, ನನ್ನ ನಿರ್ದೇಶನದಂತೆ ಆಗುತ್ತದೆ ಎಲ್ಲವೂ. ಅದೋ ಕಾಣ್ತಾ ಉಂಟಲ್ಲ ಸಿದ್ದೇಶ್ವರನ ದೇವಸ್ಥಾನ, ಅದೋ ನೋಡ್ತಾ ಇದ್ದಂತೆ ಅದರ ಎದುರೊಂದು ತೀರ್ಥವನ್ನು ನಿರ್ಮಿಸಿದ್ದೇನೆ. ಅದಕ್ಕೆ ಹೆಸರೇ ಶುಕ್ರ ತೀರ್ಥ ಎನ್ನುವ ಹಾಗೆ. ಇನ್ನು ಆ ರೀತಿಯಲ್ಲಿ ಪ್ರಸಿದ್ಧಿ ಪಡೆಯಬೇಕು. ಹೌದಪ್ಪ, ನೀನು ಹೋಗಿ ನಿನ್ನ ಮನಸ್ಸಿನಲ್ಲಿ ಏನು ಆಶೆಗಳುಂಟೋ ಅದನ್ನೆಲ್ಲ ನೆನೆಸಿಕೊಂಡು ಶುದ್ಧ ಆ ತೀರ್ಥದಲ್ಲಿ ಮಿಂದು ಬರಬೇಕು. ಆ ನಂತರ ಯಾಗವನ್ನು ನಾನು ಹೇಗೆ ಎಲ್ಲಿ ಮಾಡುವುದು ಎನ್ನುವ ಹಾಗೆ ಹೇಳ್ತೇನೆ. ಮಿಂದು ತೀರ್ಥದಿ
ಒಂದು ಕಡೆಯಲ್ಲಿ ಭೈರವಿಯಾಗ ನಡೆಯುತ್ತಾ ಇವೆ, ಇನ್ನೊಂದು ಕಡೆಯಲ್ಲೇ ಕಠಿಣವಾಗಿರುವಂತಹ ತಪಸ್ಸನ್ನು ಆಚರಿಸಬೇಕು ಎನ್ನುವ ಹಾಗೆ ಗುರುಗಳಪ್ಪಣೆ. ಇದೇ ಸುಸ್ಥಳ ಎಂಬುದಾಗಿ ತೀರ್ಮಾನಿಸಿ ತಪಸ್ಸಿಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಜಯ 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 ಅಮ್ಮ ಒಲಿದು ತಾಯೇ, ಇದೋ ನಿನ್ನ ಮಗನಾಗಿರುವಂತಹ ಈ ಕಮ್ಮದಾನವನ ಅಭೀಷ್ಟೆಯನ್ನು ಈಡೇರಿಸು ತಾಯಿ, ಈಡೇರಿಸಮ್ಮ, ಈಡೇರಿಸು. ಗುರುಮುಖಗಳು ದೇವಿ ಪ್ರಸನ್ನಳಾಗಲು ಕಾಣದೆ ನರಬಲಿಯ ಕಡೆದಿತ್ತು ಭೈರವಿಯನಾಗ ಸಂತಸಗೊಳಿಸಿದನು ಅಂಬ. ನನ್ನ ಈ ಭಕ್ತಿ ತಾಯಿಗೆ ಕರಿಕರ ಹುಟ್ಟದೇ ಹೋಯಿತೆ, ಅರ್ಪಿತವಾಗದೇ ಹೋಯಿತೆ. ಹಾಗಾದರೆ ನಾನಿನ್ನು ಬದುಕಿ ಉಳಿಯುವುದಿಲ್ಲ. ನನ್ನ ಈ ಅಂಗಾಂಗಗಳನ್ನೇ ಕಡಿದು ದೇವಿಗೆ ಯಜ್ಞ ಕುಂಡ ಕರ್ಪಿಸುವುದರ ಮೂಲಕ ತಾಯಿಗೆ ಅರ್ಪಿಸ್ತೇನೆ. ಆಮೇಲೆ ನನ್ನ ತಲೆಯನ್ನೇ ಮಗನೇ ಕವ್ವಾಸುರ, ಭೈರವಿಯಾಗವನ್ನು ಮಾಡುವುದರ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಂಡವನಿದ್ದೀಯ. ಮನದ ವಾಂಛೆ ಏನು ಎಂಬುದಾಗಿ ಹೇಳಿಕೋ, ನಡೆಸಿಕೊಡ್ತೇನಪ್ಪ. ಜಯ ನಮೋಸ್ತು ಪಾಹಿ ಶಂಕರಿ ಮಹಾಮಹಾತ್ಮೇ ಭಯ ವಿನಾಶಿ ಕಂಬುಕಂಧರಿ. ದಯವನಾಂತು ತನ್ನ ಮೇಲೆ ಪ್ರಿಯದಳಾಯೆ ಸುಗುಣಶೀಲೆ, ನಿಯಮದಿಂದ ಯಜ್ಞಗೈದು ದಯದಿ ಒಲಿಸಿಕೊಂಡೆ ನಗುದು. ಜಯ ನಮೋಸ್ತು ಪಾಹಿ ಶಂಕರಿ. ಜಯ 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 ನಮೋ ಪಾಹಿ ಶಂಕರಿ. ಯಜ್ಞೇಶ್ವರಿ ಒಲಿದಯ ತಾಯ ಒಲಿದಯ, ನಿಜ ಮಗನೇ. ನನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷಳಾದಯ ಅಮ್ಮ. ಇದೋ ನಿನ್ನ ಕಂದನಾಗಿರುವಂತಹ ಕವ್ವದಾನವನ ಆಶೆಯನ್ನು ಈಡೇರಿಸಬೇಕಮ್ಮ, ಈಡೇರಿಸಬೇಕು. ಏನದು? ಪ್ರಪಂಚದಲ್ಲಿ ತ್ರೈಮೂರ್ತಿಗಳಿಂದಲೂ ದೇವತೆಗಳಿಂದಲೂ ಒಟ್ಟು ಹೇಳುವುದಿದ್ದರೆ ಪುರುಷರಿಂದ ಮರಣ ಇಲ್ಲದೆ ಇರುವಂತಹ ವರವನ್ನು ನನ್ನ ಪಾಲಿಗೆ ಅನುಗ್ರಹಿಸುತ್ತಾರೆ. ಮಗನೇ ಕವ್ವಾಸುರ, ನಿನ್ನದಾದಂತಹ ಭಕ್ತಿಗೆ ಮೆಚ್ಚಿದಂತಹ ನಾನು ಇನ್ನು ಮುಂದೆ ಈ ವಿಶಾಲವಾದಂತಹ ಪ್ರಪಂಚದಲ್ಲಿ ಪುರುಷರಿಂದಲೇ ಮರಣವಿಲ್ಲದಂತಹ ವರವನ್ನು ಕರುಣಿಸಿದ್ದೇನೆ. ಕೊಟ್ಟಂತಹ ವರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾದದ್ದು ನಿನ್ನ ಕರ್ತವ್ಯ. ಹಾಗಾದ ಕಾರಣವೇ ದೇವತೆಗಳನ್ನು ಯಾವ ಕಾರಣಕ್ಕೂ ಹಿಂಸಿಸಬಾರದು, ಋಷಿಮುನಿಗಳಿಗೆ ಪೀಡನೆಯನ್ನು ಕೊಡಬಾರದು, ಸ್ತ್ರೀಯರನ್ನು ಅಪಮಾನಿಸಬಾರದು. ಒಂದು ವೇಳೆ ಮರತೆ ಎಂದಾದ್ರೆ ಇಷ್ಟು ತಪ್ಪಿ ನಡೆದೆಯಾದರೆ ಎದೆಯ ಸೀಳಿ ದುಷ್ಟ ಭೂತ ಗಣಕ್ಕೆ ತಿನ್ನಿಸುವೆ. ಕೆಟ್ಟದನು ಜರಂತೆ ನೀನು ಎಷ್ಟು ಮಾತ್ರ ನಡೆಯಬೇಡ. ಸೃಷ್ಟಿಯಲ್ಲಿ ನಿನ್ನ ಕೀರ್ತಿ ಶ್ರೇಷ್ಠವಾಗಿ ಬಾಳಲಿನ್ನು. ನೇರವಾಗಿ ನಾನೇ ನಿನ್ನ ಸಮ್ಮುಖಕ್ಕೆ ಬಂದು ನಿನ್ನದಾದಂತಹ ಪ್ರಾಣವನ್ನು ಹೀರಿಕೊಳ್ಳಬೇಕಾಗ್ತದೆ. ಎಚ್ಚರ ಎಚ್ಚರ. ತೆರಳಲು ದೇವಿಯು ಭರದಿ ಅನುಗ್ರಹಿಸಿದಂತ ನನ್ನ ತಾಯಿಯೇ
ಇದಕ್ಕಿಂತ ದೊಡ್ಡಸ್ತಿಗೆ, ಇದಕ್ಕಿಂತ ಪುಣ್ಯ ಮತ್ತೆ ಯಾವುದಿದೆ? ಹಾಗಾದ್ರೆ ಈ ವರದ ವಿಚಾರವನ್ನು ನಲ್ಲವರಲ್ಲಿ ಹೋಗಿ ಹೇಳ್ತೇನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.